ಲಾಕ್ಡೌನ್ ಹಿನ್ನೆಲೆಯಲ್ಲಿ ಗೂಳೆ ಹೊರಟ ಕೆಲವೊಂದು ಜನ ತಮ್ಮ ಮನೆಗಳ ಪ್ಲಾಸ್ಟಿಕ್ ಕಸಗಳನ್ನು ಆಗುಂಬೆಯ ಘಾಟಿ ಪ್ರದೇಶದಲ್ಲಿ ಸುರಿದು ಹೋಗ್ತಾ ಇರೋದು ಕಂಡು ಬಂದಿದೆ. ಈ ಬಗ್ಗೆ ಹೆಬ್ರಿ ಪರಿಸರ ಪ್ರೇಮಿ ಮಿಥುನ್ ಶೆಟ್ಟಿ ಅವರಿಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತೆರಳಿ ಕಸ ಎಸೆಯುತ್ತಿದ್ದ ಸ್ಥಳೀಯರಿಗೆ ಪರಿಸರ ಹಾಗೂ ಸ್ವಚ್ಛತೆಯ ಅರಿವನ್ನು ಮೂಡಿಸಿದ್ದಾರೆ. ಅರಣ್ಯ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳಿದ್ದು ಜನ ಹಾಕಿದ ತ್ಯಾಜ್ಯಗಳನ್ನು ತಿಂದಲ್ಲಿ ಅವುಗಳ ಆರೋಗ್ಯಕ್ಕೂ ಹಾನಿಯಾಗುವುದರ ಜೊತೆಗೆ ಸ್ವಚ್ಛಂದ ಪರಿಸರವೂ ಹಾಳಾಗ್ತದೆ. ಹೀಗಾಗಿ ಕಸ ಎಸೆಯುತ್ತಾ ಇದ್ದ ಜನರಿಗೆ ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪ್ರಾಣಿ ಪಕ್ಷಿಗಳು ಮೊದಲು ವೈಲ್ಡ್ ಲೈಫ್ ಹಾಕಿ ಜಡಿತಾರೆ, ಗಾಡಿ ಸಹಿತ ಬಿಡಲ್ಲ. ನಿಮ್ಗೆ ಸೀಸ್ ಮಾಡಿದೆ ಸರ್, ಅದು ಪ್ಲಾಸ್ಟಿಕ್ ಇದೆ ಇದರಲ್ಲಿ ಓದ್ತೀನಿ, ಪೇಪರ್ ಓದ್ತೀನಿ. ನಮ್ಗೆ ದಾಡ್ತಿದ್ದು ಪ್ರಾಣಿಗಳು ತಿನ್ನೋದ? ನಾನು ಗಾಡಿ ಹೇಳಿದ್ದೀನಿ, ಈ ಪ್ಯಾಕೇಜಲ್ಲಿ ವೇಸ್ಟೇಜಲ್ಲಿ ಹಾಕಿ ಹೋಗಿ ನೀವು ಮತ್ತೆಲ್ಲದು ಮಾಡಿದರೆ ಗಾಡಿ ಖಂಡಿತ ಗಾಡಿ ಒಳಗಾಗ್ತಾರೆ.